ನಿನ್ನ ಕಂಡಾಲ ರೀತಿಯ ಕಂಡ ಕಂಡ ಅಲ್ಲ ಇವತ್ತು ಧಾರಾಕಾರವಾಗಿ ಕಣ್ಣೀರು ಸುರಿತಾ ಇದ್ದೇನ. ನಮ್ಮ ಮಿತ್ರ ಕಾರಣ ಸಾಯಿಲ್ಲ ಬದುಕಿದೆ ಅಂತ ಹೇಳು. ನಿನ್ನನ್ನು ನುಂಗೋದಕ್ಕೆ ಮಾರಿಯ ಬಂದರೆ ಆ ಮಾರಿಯನ ಆಕರದಿಂದ ಮಾರಿಯ ಬಾಯಿಗೆ ನನ್ನ ಮಗ ಸ್ವಚ್ಛೆಯಿಂದ ತಿಳಿಸ್ತೇನೆ. ಆತ್ಮೀಯ ಮಿತ್ರ ಯಾವುದನ್ನು ನಿನ್ನಲ್ಲಿ ನಾನು ಚುಚ್ಚಿಕೊಂಡವಲ್ಲ. ಆದ್ರೆ ಇವತ್ತು ಹೇಳಬೇಕು ಅಂತ ಮನಸ್ಸಿದ್ರು ಕೂಡ ನಾಲಿಗೆ ತಡವರಿಸ್ತದೆ, ಬಾಯಾಗ್ತಾ ಇದೆ, ಗಂಟಲು ಒಣಗ್ತಾ ಇದೆ. ಇವತ್ತಿನ ಯುದ್ಧಕ್ಕೆ ಹೋಗುವವರು ಯಾರು ಇಲ್ಲ ಅಂತ ಶೋಕಿಸ್ತಾ ಇರುವಾಗ ನಿನ್ನ ಮಗನಾಂತ ವಿಶೇಷ ಬಂದು ಕಾಡಿ ಬೇಡಿ ಅನುಮತಿಯನ್ನು ಪಡೆದ. ನನ್ನ ಮಗ ಅಪ್ಪಣೆ ಆಮೇಲೆ ಅವನಿಗೆ ಹೊಂಬಟ್ಟಲ್ಲಿ ನಡವಳಿಕೆ ಕೊಟ್ಟು ಕಳಿಸಿದೆ. ಹೋದಂತ ವಿಷಯದ ಸಂಬಂಧಿ ಕುಳಿತುಕೊಳ್ಳಲಿಲ್ಲಪ್ಪ. 100 ಆನೆಯ ಗಂಡು ಮಗ ಶತಗಜ ತ್ರಾಣಿ ಅಂತ ಭೀಮನನ್ನು ಮಣ್ಣು ಕಟ್ಟಿಸಿದ. ನನ್ನ ಮಗ ಅಷ್ಟು ಮಾತ್ರವಲ್ಲ, ವಿಲೋಕವ್ಯ ಅಂತ ಭಾರತ ಯುದ್ಧಕ್ಕೆ ಬಂದಾಗ ಅವನ ಎದೆಯ ಸೀಸಿನ ಕವಚವನ್ನು ಕವಚ ಹರಿಯುವುದ ಒಂದೇ ಕಲಿತ. ಆದರೆ ಅಪ್ಪನ ಹಾಗೆ ಅಪ್ಪನ ಕೈಯಿಂದಲೇ ಸಾಯಬೇಕೆನ್ನುವುದಕ್ಕಾಗಿ ಹುಟ್ಟಿರಬೇಕು. ಮುಂದೆ ಕರ್ಣ ಮುಂದೆ ಏನಂತ ಹೇಳಿ ನಿನ್ನ ಮಗುವಾದಂತ ವೃಷಸೇನ ಅರ್ಜುನ ಬಿಡುವಂತ ದೀಕ್ಷಾವಂತ ಬಾಡಿಗೆ ಹೊರಡಿಸಿದ. ಏಳೋಕದ ಯಾತ್ರೆಯನ್ನು ಪೂರೈಸಿದಪ್ಪ. ನನ್ನ ಮಗನಿಗೆ ಮರಣವನ್ನು ತಂದ ಭಾರತದ ಸತ್ಯ ವಾರಯನ್ನು ಕಳಿಸಿದ್ದಾನೆ. ಸಿಕ್ಕಿನ ಆವೇಶದಿಂದ
ಭರವಸೆಯನ್ನ ಕೊಟ್ಟೆ. ಆ ಭರವಸೆಯನ್ನು ಈಡೇರ್ತಿರುವಂತಹ ವಿಶ್ವಾಸ ನಮಗೆ. ಆದರೆ ಸತ್ತ ಆ ನನ್ನ ಮಗನ ಹೆಣವನ್ನಾದ್ರೂ ಒಮ್ಮೆ ಕಾಣುವುದಕ್ಕೆ ಅವಕಾಶ ಕೊಡು. ಮತ್ತೆ ನಿನ್ನನ್ನು ಕಾಣುವ ಭಾಗ್ಯ ಇದ್ರೆ ಬಂದು ಕಾಣುತ್ತೇನೆ. ನಿಶ್ಚಿಂತ ಕಂದ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಬಂದ ನನ್ನನ್ನು ಕಂಡು ಆಡುವ ನೀನು ಓಡಿ ಬಂದು ನನ್ನನ್ನ ಅಪ್ಪ ಇವತ್ತು ಯಾರೆಲ್ಲ ಯುದ್ಧ ಮಾಡಿದ್ದೀನಿ, ಯಾವ ರೀತಿಯ ಕಾಳಗ ಎಂದು ನನ್ನನ್ನು ಇವತ್ತು ಕೇಳುವುದಿಲ್ವೇನೋ. ನಿನ್ನ ಮುದ್ದಾದ ತೋಳುಗಳಿಂದ ನನ್ನ ದೇಹದ ಗಾಯವನ್ನ ನೀನು ಮುಚ್ಚಿದಾಗ ಪ್ರತ್ಯಕ್ಷ ಸ್ವರ್ಗವನ್ನೇ ಕಂಡ ಅದು ನನಗಾಗಿತ್ತು. ಪ್ರಪಂಚದಲ್ಲಿ ಎಷ್ಟೋ ತಂದೆ ತಾಯಿಗಳಿಗೆ ಮಕ್ಕಳಿದ್ದಾರೆ, ಆದ್ರೆ ನಿನ್ನಂತಹ ಸುಪರಾಕ್ರಮಿ ಮಗನೇ, ನಾನು ಪಾಪಿಯ ಕಂದ, ನಾನು ದುಷ್ಟ ಪಾಪಿ
ನಾನು ಪಾಪಿಯು, ಬರೀ ಪಾಪಿ ಅಲ್ಲ ಮಗನೇ, ನಾನು ದುಷ್ಟ, ನಾನು ಪಾಪಿ. ಯಾಕೆ ನನಗೆ ಮಗನಾಗಿ ಇನ್ನೆಲ್ಲಿಯೋ ಬೇಡುವ ಭಿಕ್ಷುಕರಿಗೆ ಮಗನಾಗುತ್ತದೆ. ಆ ಮಗುವನ್ನ ಜೋಳಿಗೆಯಲ್ಲಿಟ್ಟು 4 ಮನೆಗೆ ಹೋಗಿ ಅಮ್ಮ ಅಕ್ಕ ಅಣ್ಣ ಭಿಕ್ಷೆ ಬೇಡಿ ಆ ಮಗುವನ್ನ ಸಾಕುತ್ತಾರೆ, ಸಲುತ್ತಾರೆ, ಕಾಣುತ್ತಾರೆ. ಈ ಪಾಪಿಗೆ ಮಗನಾಗಿ ಹುಟ್ಟಿದ್ದು ಬೇಡ ಆಯ್ತೇನು? ಈ ಲೋಕದ ಬದುಕು ಬೇಡ ಆಯ್ತೇನು? ಈ ಕಟ್ಟ ಅಪ್ಪನಿಗೆ ಕಲಿಸ್ಕೊಳ್ಳೋದಕ್ಕೆ ನಿನಗೆ ಇಷ್ಟ ಆಗಿದೆ ಹೋಯ್ತು. ಮನನೊಂದು ಸೂರ್ಯನ ಸುತಮಾದ ಚಿಂತ ಮಾಡಲೇ ಮನನೊಂದು ದೈವದ ಗುರುವಿನ ರಾಜ್ಯವನ್ನು ಆಳುವ ಪ್ರಭುಗಳನ್ನು ಪರಿಪಾಲನೆ ಮಾಡುವ ಕರ್ತವ್ಯವನ್ನು ಕಾಣಬೇಕು. ಮಗನ ಹೆಗಲ ಮೇಲೆ ಅಪ್ಪನ ಹೆಣ ಕಾಣಬೇಕು. ಈ ಪಾಪಿಗೆ ಮಗನಾಗಿದ್ರೆ ಮಕ್ಕಳ ಮುಂದೆ ನೀನೇ ಹೆಣವಾಗಿ ಹೋಗಿ ಮಗನೇ. ಸೂರ ವಾತುದ ಸಮರ ಭಾರತೆಗೆ ಶಿವ ಶಿವ ಮುಗಿದ ಹೋಯ್ತ ಕಣವ ಜೀವನ. ಸತ್ತವರಿಗಾಗಿ ಹತ್ತಿರ ಸತ್ತವರು
ಕ್ಷಣಕಾಲ ಪುತ್ರವಾತ್ಸಲ್ಯದಿಂದ ಮೈ ಮರೆತೆ ನನ್ನ ಮಗನ ಸಾವಿಗೆ ಕಾರಣ ಇನ್ನ ನಮ್ಮನ್ನು ಪಾರ್ಥ ಆದ್ದರಿಂದ